ಜೈ ಶ್ರೀರಾಮ್, ಹೇಗಿದ್ದೀರಾ? ಇವತ್ತು ತುಂಬ ಅಡುಗೆ ಜೊತೆ ಬಂದಿದ್ದೀನಿ. ಮೊನ್ನೆಯಿಂದ ಹುಷಾರು ಇಲ್ಲದ ಕಾರಣ ಇವತ್ತೆಲ್ಲ ಒಟ್ಟಿಗೆ ಹಾಕೋಂಗಾಯಿತು. ಫಸ್ಟ್ ಮೆಂತ್ಯ ತಂಬುಳಿ ಮಾಡೋಣ. ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೆಂತ್ಯ, ಜೀರಿಗೆ, ಕೆಂಪು ಮೆಣಸು, ಒಂದು ಅರ್ಧ ಕೆಂಪು ಮೆಣಸು ಹಾಕ್ಕೊಳ್ಳಿ. ಇದು ಏನು ಗೊತ್ತಾ, ಈ ಹೊಟ್ಟೆ ಉಬ್ಬರ ಎಲ್ಲ ಬರುತ್ತೆ ನೋಡಿ, ಹೊಟ್ಟೆ ನೋವೆಲ್ಲ, ಆ ಟೈಮಿಗೆ ಹೀಟಾಗಿ ಬರುವಂತಹ ಇದಕ್ಕೆ ತುಂಬಾ ಒಳ್ಳೆಯದಾಗತ್ತೆ ಸಿಂಪ್ಟಮ್ಸಿಗೆ. ಆನಂತರ ಹೇಗಂದರೆ ಮೆಂತ್ಯ ಮಲ್ಟಿಪರ್ಪಸ್ ನಾವು ಯೂಸ್ ಮಾಡ್ಬೋದು. ಸಾಧಾರಣವಾಗಿ ಇಲ್ಲಿ ನಾವು ಮಾಡೇ ಮಾಡ್ತೀವಿ ಈ ಮೆಂತ್ಯ ತಂಬುಳಿನ. ಅದು ಚಟಪಟ ಅಂದ ತಕ್ಷಣ ಜೀರಿಗೆ, ಕರಿಬೇವು ಸೊಪ್ಪು, ಕೆಂಪು ಮೆಣಸು, ಬೇಕಂದರೆ ಸ್ವಲ್ಪ ಇಂಗು ಹಾಕ್ಕೊಳ್ಳಿ. ಆದ ತಕ್ಷಣ ನೋಡಿ ಅದಕ್ಕೂ ತೆಂಗಿನಕಾಯಿನ ಅದಕ್ಕೆ ಹಾಕ್ಕೊಂಡ್ಬಿಡಿ. ಸ್ವಲ್ಪ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಆಮೇಲೆ ಕೆಡೋದಿಲ್ಲ ಅಂತಂದ್ಬಿಟ್ಟು. ಸ್ವಲ್ಪ ಪೆಪ್ಪರ್ ಪುಡಿ ಇನ್ನು ಆಪ್ಷನಲ್ಲಿ, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಆನಂತರ ಉಪ್ಪು ಹಾಕ್ಕೊಂಡು ನಾನು ತಣ್ಣಗಾಗ್ಲಿಕ್ಕೆ ಇಟ್ಟುಬಿಟ್ಟೆ, ನೀವು ನೋಡ್ಬೋದು. ಆನಂತರ ಅದೇ ಬಾಣಲಿಗೆ ನಾನು ನೇಂದ್ರ ಬಾಳೆಕಾಯಿ ಒಗ್ಗರಣೆ ಹಾಕಿದೆ, ಕಾಯಿ ಅಲ್ಲ ಸಾರಿ, ಹಣ್ಣು. ಬೆಳಗಿನೊಂದು ತಿಂಡಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ಈಗ ಈ ನಮ್ಮದು ಜಿಯೋ ಮಾರ್ಟ್ ಬಂದ ನಂತರ ನಮಗೆ ಸ್ವಲ್ಪ ಚೀಪಾಗಿ ಸಿಗ್ತಾ ಉಂಟು ಬಾಳೆಹಣ್ಣು, ನೇಂದ್ರ ಬಾಳೆಹಣ್ಣು 35-40 ರೂಪಾಯಿ kg ಒಳಗೆ ಇರುತ್ತೆ ಅದು. ನೋಡಿ ಅದನ್ನ ಮಿಕ್ಸಿಗೆ ಹಾಕಿ ಒಂದು ರೌಂಡ್ ಪುಡಿ ಮಾಡಿಕೊಳ್ಳಿ. ನೋಡಿ ಬೇಕಂದರೆ ಆಪ್ಷನಲ್ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಸಿಹಿ ಇಷ್ಟ ಆಗದವರು ಬೆಲ್ಲನ ಡ್ರಾಪ್ ಮಾಡಿ, ಬೇಡ ಅದು ಹಾಕದೆ ಕೂಡ ತುಂಬಾ ಚೆನ್ನಾಗಾಗತ್ತೆ. ನಮ್ಮ ಮನೇಲಿ ಸಿಹಿ ಸ್ವಲ್ಪ ಇಷ್ಟಪಡ್ತಾರೆ, ಹಾಕ್ತೀನಿ. ಅದಕ್ಕೆ ಮೊಸರು ಇತ್ತು ನನ್ನ ಹತ್ರ, ಮೊಸರನ್ನ ಹಾಕಿ ಒಂದು ರೌಂಡ್ ಮಿಕ್ಸಿಗೆ ಹಾಕಿ ತಿರ್ಕೊಂಡು ತಂಬುಳಿ ರೆಡಿ ಆಯಿತು. ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಆಗಿಬಿಡ್ತು. ಒಂದು ಜೀರಿಗೆಯಲ್ಲಿ ಒಗ್ಗರಣೆ ಕೊಡಿ, ನಂತರ ಒಗ್ಗರಣೆ ಮಾಡಿದ್ದೇ ಇತ್ತು, ಅದನ್ನೇ ಕೊಟ್ಟೆ ನಾನು ಆ್ಯಕ್ಚುಲಿ. ಇದು ಏನು ಗೊತ್ತಾ, ಬೆಳಗ್ಗೆ ಅನ್ನಕ್ಕೆಲ್ಲ ಕಲಿಸ್ಕೊಂಡು ತಿನ್ನೋಕ್ಕೆ ಭಾಳ ಚೆಂದಾಗುತ್ತೆ ಇದು. ಒಗ್ಗರಣೆನೂ ಹಾಕ್ಕೊಂಡಾಯಿತು, ನೋಡ್ಬೋದು ನೀವಿಲ್ಲಿ. ಆನಂತರ ಅದೇ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಉದ್ದಿನ ಬೇಳೆಗೆ ಸ್ವಲ್ಪ ಜಾಸ್ತಿ ಬೇಕು ನೇಂದ್ರ ಬಾಳೆಕಾಯಿ ಒಗ್ಗರಣೆಗೆ. ಸ್ವಲ್ಪ ಸಾಸಿವೆ ಹಾಕಿ ಅದು ಚಟಪಟ ಅದಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಕೆಂಪು ಮೆಣಸು ಕಟ್ ಮಾಡಿ ಹಾಕ್ಕೊಳ್ಳಿ, ಕರಿಬೇವು ಸೊಪ್ಪು, ಸ್ವಲ್ಪ ಇಂಗು, ಅದು ಹುರಿಯಿತು ಅಂತಂದಾಗ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿದಿಟ್ಟನ್ನು ಹಾಕ್ಕೊಳ್ಳಿ. ನಿಮಗೆ ಇಷ್ಟ ಉಂಟು ಅಂದರೆ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಳ್ಳಿ, ಒಣ ದ್ರಾಕ್ಷಿ ಗೋಡಂಬಿ. ಏನು ಗೊತ್ತಾ, ಬೆಳಗಿನ ಜಾವ ಇದು ತಿಂಡಿಗೆ ಬಿಸಿ ಬಿಸಿ ತಿನ್ನಬೇಕು, ತುಂಬ ಚೆಂದಾಗತ್ತೆ. ನಮಗೆ ಮಾಮೂಲು ಬಾಳೆಹಣ್ಣು ನಾನು ಪುಡ್ಡಿಂಗೆಲ್ಲ ಮಾಡ್ತೀನಲ್ಲ, ಅದು ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ. ಇದು ಸಿಹಿ ಕಡಿಮೆ ಇರೋದ್ರಿಂದ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗತ್ತೆ. ಒಂದು ಗಳಿಗೆ ಈ ಡಯಟ್ ಮಾಡೋರಿಗೆಲ್ಲ ಇದು ಹೇಳಿ ಮಾಡಿಸಿದಂತಹ ರೆಸಿಪಿ. ನೋಡಿ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ, ಕಾಣ್ಬೋದು ಇಲ್ಲಿ. ಸ್ವಲ್ಪ ಇಂಗು, ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮಗಚ್ಕೊಳ್ಳಿ. ನೇಂದ್ರ ಬಾಳೆಹಣ್ಣು ತುಂಬಾ ಹಣ್ಣಾಗಿರಬೇಕು. ಹಾಗೆ ಮೂಗು ಕಟ್ಟೋದ್ರಲ್ಲಿ ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ನೋಡಿ ಪುಟ್ಟದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಅದನ್ನ. ಆನಂತರ ಅದೇ ಒಗ್ಗರಣೆಗೆ ಹಾಕಿ ಅದನ್ನ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪನ್ನು ನೀರಲ್ಲಿ ಕಲಸಿ ಅದಕ್ಕೆ ಹಾಕಿ, ನಾನು ಬೆಲ್ಲನೂ ಹಾಕಿದ್ದೆ. ಆ್ಯಕ್ಚುಲಿ ಇದಕ್ಕೆ ಬೆಲ್ಲ ಬೇಡ ಇತ್ತು, ನನಗೆ ಸಿಹಿ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಬೆಲ್ಲ ಹಾಕದೆ ಹಾಗೇನೂ ಚೆನ್ನಾಗಾಗತ್ತೆ ಇದು. ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಸಾಕು, ತುಂಬ ಹಣ್ಣಾಗಿತ್ತು ಅದು. ಅಷ್ಟೊತ್ತಿಗಿಂತ ಒಗ್ಗರಣೆ ಹತ್ರ ಬಂದಿದ್ದೀನಿ, ನೋಡ್ಬೋದು. ಇದಕ್ಕೆ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಹಾಕ್ಕೊಂಡೆ. ಏನು ಗೊತ್ತಾ, ತಿನ್ನಲಿಕ್ಕೆ ಸ್ವಲ್ಪ ಯಮ್ಮಿಯಾಗಿರುತ್ತೆ, ಎಲ್ಲನೂ ವಿಟಮಿನ್ಸ್ ಕಂಟೆಂಟ್ ಎಲ್ಲ ತುಂಬಿಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ ನಾನು. ಆಮೇಲೆ ಗೋಡಂಬಿ ಕೂಡ ಹಾಕ್ಕೊಂಡು 4 ಹಾಕ್ಕೊಳ್ಬೇಕು, ಜಾಸ್ತಿ ಹಾಕ್ಕೊಳ್ಳಿಕ್ಕೆಲ್ಲ ಹೋಗಬಾರ್ದು. ಮತ್ತು ಈ ಚಳಿಗೆ ಸ್ವಲ್ಪ ನಾವು ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನೋದು ಹೆಲ್ತ್ ವೈಸು ಒಳ್ಳೆಯದು. ಡೈರೆಕ್ಟ್ ಡ್ರೈ ಫ್ರೂಟ್ಸ್ ಉಂಡೆಲ್ಲ ತಿನ್ನಲಿಕ್ಕೆ ಇಲ್ಲಿ ಅಷ್ಟು ಚಳಿ ಇಲ್ಲ ಉಡುಪಿಯಲ್ಲಿ. ಆದ ಕಾರಣ ನಾವು ಸ್ವಲ್ಪ ಈ ಥರ ಹಾಕ್ಕೊಂಡು ತಿಂತೀವಿ. ತಿನ್ನೋ ಚಪಲಕ್ಕೂ ಆಯಿತು,
ಅಡುಗೆ ಮಾಡ್ದಂಗೂ ಆಯಿತು ಅಂತೇಳಿ ನೇಂದ್ರ ಬಾಳೆ ಹಣ್ಣು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಮಿಕ್ಸ್ ಮಾಡ್ಕೊಂಡು ಆನಂತರ ಒಂದು ತಟ್ಟೆಗೆ ಉಪ್ಪು ಒಂದು 1/4 ಚಮಚ ಅರ್ಧ ಚಮಚ ಉಪ್ಪು ಸಾಕಾಗತ್ತೆ ಇಷ್ಟಕ್ಕೆ, ಜಾಸ್ತಿ ಉಪ್ಪು ಹಿಡಿಸೋದಿಲ್ಲ ಇದಕ್ಕೆ. ಆನಂತರ ಮುಚ್ಚಿ ಒಂದು 2-3 ನಿಮಿಷ ಬೇಯಿಸಿದರೆ ಸಾಕು. ನೋಡಿ ಒಂದು ಚಮಚಷ್ಟು ಒಂದಲ್ಲ ಒಂದು ಅರ್ಧ ಚಮಚಷ್ಟು ಉಪ್ಪು ತಗೊಂಡೋದಕ್ಕೆ ನೀರು ಹಾಕಿ ಕಲಸಿದ್ದೀನಿ ಕಾಣ್ಬೋದು. ಅದನ್ನ ಈ ಬಾಳೆಹಣ್ಣಿನ ಮೇಲೆ ಹಾಕಿ ಮಗ್ಚ್ಕೊಳ್ಳಿ. ಆನಂತರ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳಿ, ಆಗಿಬಿಡುತ್ತೆ. ನೋಡಿ ಇದು ಹಾಗೇ ಬಿಡ್ತು, ತುಂಬಾ ಚೆನ್ನಾಗಿತ್ತು ಇದು. ಒಂದು ಸಲ ಮಾಡಿ ನೋಡಿ. ಇದನ್ನ ನೇಂದ್ರ ಬಾಳೆಹಣ್ಣು ಸಿಕ್ಕಿದಾಗ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಡಯಟ್ ಮಾಡೋರಿಗೆ ಮತ್ತು ಮಕ್ಕಳಿಗೆ. ರೈಸ್ ಜಾಸ್ತಿ ಬೇಡ, ಚಪಾತಿ ಬೇಡ ಅನ್ನೋರಿಗೆ ನೋಡಿ ಈ ಥರ ತಿಂಡಿ ವರ್ತ್ ಅಂತ ಅನಿಸುತ್ತೆ. ಇದಾದ ನಂತರ ನೋಡಿ ನಾನು ಒಂದು ಜಟ್ಪಟ್ ಸಾರು ಮಾಡ್ತಾಯಿದ್ದೀನಿ, ನೆಲ್ಲಿಕಾಯಿ ಸಾರು. ನನಗೆ ಮೊನ್ನೆ ಯಾರೋ ಕಮೆಂಟ್ಸಲ್ಲಿ ಹೇಳಿದರು ನೋಡಿ, ಕಾಡು ಕೊತ್ತಂಬರಿ ಸೊಪ್ಪು, ಉಪ್ಪು, ಪೆಪ್ಪರ್ ಪುಡಿ, ಜೀರಿಗೆ ಪುಡಿ, ಕರಿಬೇವು ಸೊಪ್ಪು, ಶುಂಠಿ, ಆನಂತರ ನೆಲ್ಲಿಕಾಯಿ 5-6 ಹಾಕ್ಕೊಂಡಿದ್ದೀನಿ. ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಕಮೆಂಟ್ಸಲ್ಲಿ ಹೇಳಿದ್ರು ಆಯಿತಾ. ನನಗೆ ಮರ್ತೇ ಹೋದಂಗಾಗಿತ್ತು. ಒಂದು ಸಲ ನನ್ನ ಮಂಡೆ ಎಲ್ಲ ಕೆಟ್ಟು ಹೋದಾಗ ನನಗಿದು ಹೆಲ್ಪ್ ಆಯಿತು. ನೋಡ್ಬೋದು, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ, ಅರಿಶಿಣ ಹಾಕ್ಕೊಂಡಿದ್ದೀನಿ ನೋಡ್ಬೋದು. ಇದು ಒಂದು ಕುದಿ ಬಂದ ನಂತರ ನೋಡಿ ಅದಕ್ಕೊಂದು ಒಗ್ಗರಣೆ ಹಾಕಿದರೆ ಹಾಗೇ ಬಿಡ್ತು. ನೋಡಿ ಇದು ಕುದಿ ಬಂತು. ತುಂಬ ಈಸಿಯಾಗಿ ಮಾಡ್ಬೋದು. ನಿಮಗೆ ಬೇಕಂದರೆ ಇದಕ್ಕೆ ಹೆಸರು ಬೇಳೆ ಒಂದು ಹಾಕ್ಕೊಳ್ಳಿ ನಿಮ್ಗೆ ಇಷ್ಟ ಇದ್ದರೆ. ನೋಡಿ ತುಪ್ಪಕ್ಕೆ ನೋಡಿ ಜೀರಿಗೆ ಹಾಕಿ, ಕರಿಬೇವು ಸೊಪ್ಪು ಹಾಕಿ, ಹಿಂಗೆ ಹಾಕಿ ಒಗ್ಗರಣೆ ಕೊಟ್ಟರೆ ಹಾಗೇ ಬಿಡ್ತು ನಮ್ಮ ಸಾರು. ಏನು ಗೊತ್ತಾ, ಇದು ಸಂಜೆ ಹೊತ್ತಿಗೆ ನಿಮಗೆ ಶೀತ ಆಯಿತು ಅಂದರೆ ಒಂದು ಅರ್ಧ ಲೋಟ ತಗೊಂಡು ಕುಡಿಯಿರಿ, ಭಾಳ ಚೆಂದಾಗುತ್ತೆ. ಪೆಪ್ಪರ್ ಮತ್ತು ಕಾಯಿ ಮೆಣಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬೆಲ್ಲ ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಬಹುದು. ಈಗ ಒಂದು ಬೀಟ್ರೂಟೊಂದು ಮುದ್ದೆ ಹುಡಿ ಮಾಡೋಣ. ನಮ್ಮ ಅತ್ತೆಂದಿದ್ದು ರೆಸಿಪಿ. ಒಂದು 3 ಲೋಟೆಯಷ್ಟು ನೀರನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ ಕಾಣ್ಬೋದು. 1-1.5 ಚಮಚೆಯಷ್ಟು ಮೆಂತೆ ಹಾಕ್ಕೊಳ್ಳಿ. ಈ ಮೆಂತೆ ಕಹಿ ಬರಲ್ಲ, ಅದು ತುಂಬ ನೆನಪಲ್ಲಿ ಇಟ್ಕೊಳ್ಳಿ. ಈ ಬೀಟ್ರೂಟ್ ಇದು ಮುದ್ದೆ ಹುಳಿ ಅದು ಅಲ್ಟಿಮೇಟ್ ಆಗಿ ಬರುತ್ತೆ ಆಯಿತಾ. ನೋಡಿ ಬೀಟ್ರೂಟ್ ಸಿಪ್ಪೆ ತೆಗೆದು ಅದನ್ನು ತುರಿದಿಟ್ಕೊಳ್ಬೇಕು. ತುರಿದಿಟ್ಕೊಂಡು ಅಷ್ಟೊತ್ತು ನೋಡಿ ಇದು ಬೇಯ್ತಾ ಬಂದು 3/4 ವಾಶಿ ಬೆಂದಾಗ ಈ ಬೆಂದ ಬೀಟ್ರೂಟನ್ನು ಅದಕ್ಕೆ ಹಾಕಿ ಬೇಯಿಸ್ಕೊಳ್ಳಿ. ಮತ್ತೊಂದು ಏನು ಗೊತ್ತಾ, ಇದಕ್ಕೆ ಕಾಯಿ ಮೆಣಸು ಸ್ವಲ್ಪ ಅರಿಶಿಣ ಹಾಕಿ ಬೇಯಕ್ಕಿಡಬೇಕು. ನನಗೆ ಕಾಯಿ ಮೆಣಸು ಮರ್ತೋಗಿತ್ತು, ನಾನು ಕೊನೆಗೆ ಹಾಕಿದ್ದೀನಿ. ನೋಡಿ ಅಷ್ಟೊತ್ತಿಗೆ ಈ ಹುಣಸೆ ಹಣ್ಣು ನೋಡಿ, ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು ಬೇಕು ಇದಕ್ಕೆ ಬೆಲ್ಲ ಜಾಸ್ತಿ ಹಿಡಿಸೋದಿಲ್ಲ, ಯಾಕಂದರೆ ಬೀಟ್ರೂಟೇ ಸ್ವಲ್ಪ ಸಿಹಿ ಇರುತ್ತಲ್ವ. ಇದು ಹುಣಸೆ ಹಣ್ಣು ನೆನೆಸಿ ಅದನ್ನು ಕಿವಿಚಿ ತೆಗೀರಿ. ಆನಂತರ ಉಪ್ಪು, ಸ್ವಲ್ಪ ಬೆಲ್ಲ, ಕಾಯಿ ಮೆಣಸು, ನೋಡಿ ಕಿವಿಚಿ ತೆಕ್ಕೊಳ್ಳಿ. ಅದನ್ನ ನಿಮ್ಮೂರಲ್ಲೆಲ್ಲ ಹೇಗುಂಟು ಚಳಿ ಹೇಳಿ. ಈ ವಿಡಿಯೋಗಳೆಲ್ಲ ಇಷ್ಟ ಆದರೆ ನಾವು ತುಂಬ ಕಷ್ಟಪಟ್ಟು ಮಾಡಿರ್ತೀವಿ. ನೀವು ಯಾರಿಗಾದ್ರೂ ಈ ಥರ ರೆಸಿಪಿಗಳು, ಈರುಳ್ಳಿ ಬೆಳ್ಳುಳ್ಳಿ ಹಾಕೋ ರೆಸಿಪಿಗಳು ಬೇಕಿದ್ದರೆ ಅವ್ರಿಗೆ ಶೇರ್ ಮಾಡಿಕೊಳ್ಳಿ. ನಮ್ಮ ಒಂದು ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದಂಗೆ ಆಗುತ್ತೆ. ನೋಡಿ ಇದು ಹುಣಸೆ ಹಣ್ಣು ಕಿವಿಚಿ ಹಾಕಿ ಆಯಿತು ನೋಡ್ಬೋದು. ಇಲ್ಲಿ ಕಾಯಿ ಮೆಣಸು, ಹುಣಸೆ ಹಣ್ಣು, ಉಪ್ಪು ಹಾಕಿದ್ದೀನಿ ಅದಕ್ಕೆ. ಇದನ್ನು ಬೇಯ್ತಿರುವಂತಹ 3/4 ವಾಶಿ ಬೇಯಬೇಕು. ಆಮೇಲೆ ಸಾಂಬಾರು ಪುಡಿನಿತ್ತು ನೋಡಿ, ಸಾಂಬಾರು ಪುಡಿ ಅಥವಾ ಸಾರಿನ ಪುಡಿ
ಒಂದೂವರೆ ಚಮಚ, ಅದಕ್ಕಿಂತ ಜಾಸ್ತಿ ಬೇಡ ಅದಕ್ಕೆ. ಆಮೇಲೆ ಇಂಗು, ಇನ್ನು ಎಲ್ಲನೂ ಆ ಬೀಟ್ರೂಟ್ ಬೇಯ್ತಾ ಇದೆಯಲ್ಲ ಅದಕ್ಕೆ ಹಾಕಿ ಮಗಚ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ತರಕಾರಿನೂ ಹೋಗುತ್ತೆ. ಇದು ಏನು ಗೊತ್ತಾ, ಮೊಸರನ್ನಕ್ಕೆ ನಾರ್ಮಲ್ ಆಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂತೀವಿ ಅಂದರೂ ಭಾಳ ಚೆಂದ ಆಗುತ್ತೆ. ನೋಡಿ ಈಗ ಬೆಂದಿದೆ, ಇದಕ್ಕೆ ನೀವು ಇದನ್ನೆಲ್ಲ ಹಾಕ್ಕೊಳ್ಳಿ. ಬೆಂದಾದ ನಂತರ ನಾವು ಉಪ್ಪು ಹುಳಿ ಖಾರ ಎಲ್ಲ ಹಾಕಬೇಕು. ಕಾಯಿ ಮೆಣಸೊಂದು ಹಾಕ್ಕೋಬೋದು, ಬಾಕಿದ್ದೆಲ್ಲ ಬೆಂದ ನಂತರನೇ ಹಾಕಬೇಕು. ಇದು ನಮ್ಮ ಅಮ್ಮನ ಕ್ರಮ. ತರಕಾರಿ ವಿಟಮಿನ್ಸ್ ಎಲ್ಲ ಕಳ್ಕೊಳ್ಳುತ್ತೆ ಅಂತ ನಮ್ಮಮ್ಮ ಬೈತಾ ಇದ್ರು ನಾವು ಚಿಕ್ಕದಿರ್ತಾ. ಅಡುಗೆಯವರು ಎಲ್ಲ ಒಟ್ಟಿಗೆ ಹಾಕಿ ಮಾಡ್ತಾರೆ, ನಾವು ಮನೆಯಲ್ಲೂ ಹಾಗೆಯೇ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ನೋಡಿ ಇದು ಕುದಿ ಬಂದ ನಂತರ ಹಾಗೇ ಬಿಡುತ್ತೆ ಇದು. ಆನಂತರ ಇದಕ್ಕೂ ಒಂದು ಒಗ್ಗರಣೆ ಕೊಡಬೇಕು. ಏನು ಗೊತ್ತಾ, ಉದ್ದಿನಬೇಳೆ ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟು, ನೀವು ತಿನ್ನೋರಾದರೆ ಒಂದು 2-3 ಕಾಳು ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ ಇದು. ಇದೇ ಥರ ನಾವು ಕೆಂಪು ಹರಿವೆ ಅಥವಾ ಹಸಿರು ಹರಿವೆ ಸಿಗುತ್ತಲ್ಲ, ದಂಟಿನ ಸೊಪ್ಪು ಅಂತಾರೆ, ಅದರದ್ದು ನಾವು ಇದೇ ಥರನೇ ಮಾಡ್ಬೋದು. ನಮ್ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ಜಾಸ್ತಿ ಮಾಡಲಿಕ್ಕೆ ಹೋಗೋದಿಲ್ಲ. ತುಂಬ ಸಮಯ ಬಿಟ್ಟು ನಾನು ಈ ರೆಸಿಪಿನ ಮಾಡ್ತಾ ಇದ್ದೀನಿ. ನೋಡಿ ಇದು ಹಾಗೇ ಬಿಡ್ತಿದ್ದು. ಈಗ ಇದನ್ನ ಸ್ಟವ್ ಚೇಂಜ್ ಮಾಡಿಬಿಟ್ಟು ನಾನು ಒಗ್ಗರಣೆ ಮಾಡಿಕೊಂಡೆ ಆ ಕಡೆಯಿಂದ. ಆ್ಯಸ್ ಯೂಶುವಲ್ ಎಣ್ಣೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟು, ನೀವು ತಿನ್ನೋರಾದರೆ ಒಂದು 2-3 ಕಾಳು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಜಾಸ್ತಿ ಬೇಕು ಅಂತ ಹೇಳಿಲ್ಲ, ಘಮ ತುಂಬ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಹಾಕಿದರೆ ಈ ರೆಸಿಪಿಗೆ. ಕಬ್ಬಿಣ ಬಾಣಲಿಯಲ್ಲಿ ಅಥವಾ ಕೈ ಪಾತ್ರೆಯಲ್ಲಿ ನಾವು ಒಗ್ಗರಣೆ ಹಾಕೋದ್ರಿಂದ ಅದಕ್ಕೇ ನಾವು ಈ ಸಾಂಬಾರು ಅಥವಾ ಸಾರನ್ನು ಹಾಕಿ ಇದು ಮಾಡ್ಬೋದು. ನೋಡಿದರೆ ಈ ಥರ ಮಾಡಬೇಕು ಅಂತ ನಮ್ಮ ಅಮ್ಮ ಹೇಳ್ತಾಯಿದ್ರು ಮುಂಚೆ. ಏನು ಗೊತ್ತಾ, ಅದಕ್ಕೆ ಇದು ಕಬ್ಬಿಣ ಸತ್ವ ಎಲ್ಲ ಹೋಗುತ್ತೆ ಅಂತ. ನೋಡಿ ಆನಂತರ ಒಂದು ತರಕಾರಿ ಪೊಂಗಲ್ ಮಾಡೋಣ ಇವತ್ತು. ನವಣೆ ಅಕ್ಕಿ ಇದು, ಏನು ಗೊತ್ತಾ, ನವಣೆ ಅಕ್ಕಿನ 1 ಕಪ್ಪಷ್ಟು ತಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆ. ಇದನ್ನ ನೀಟಾಗಿ ತೊಳ್ಕೊಂಡು ಬನ್ನಿ. ಫಸ್ಟ್ ತೊಳ್ಕೊಳ್ಬೇಕನ್ನ. ಆನಂತರ ನಿಮಗೆ ಏನು ಬೇಕೋ ತರಕಾರಿ ಅದರ ಸಿಪ್ಪೆ ತೆಗೆದು ತೊಳೆದಿಟ್ಕೊಳ್ಳಿ. ನಾನು ಬೀನ್ಸು, ಮೂಲಂಗಿ, ಆಲೂಗೆಡ್ಡೆ, ಆಮೇಲೆ ಬೀಟ್ರೂಟ್ ಇಷ್ಟನ್ನು ಹಾಕಿದ್ದೆ ನಾನು. ಏನು ತರಕಾರಿ ಬೇಕೋ ಇದಕ್ಕೆ ಹಾಕ್ಬೋದು. ನಿಮ್ಮ ಹತ್ರ ಹೂಕೋಸು ಇದೆಯಾ, ಸ್ವಲ್ಪ ಕ್ಯಾಬೇಜ್ ಇದೆಯಾ, ಎಲ್ಲನೂ ಇದಕ್ಕೆ ಹಾಕೋಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದ್ದ. ನಾವೆಲ್ಲ ಟ್ರಾವೆಲಿಗೆ ಹೋಗ್ತೀವೋ ಅಂತಂದರೆ ಇದು ಭಾಳ ಚೆಂದ ಆಗುತ್ತೆ. ರಾತ್ರಿ ಎಲ್ಲ ಇದನ್ನು ತಿಂದ್ಕೊಂಡು ನಾವು ಪ್ರಯಾಣಕ್ಕೆ ಹೋಗ್ಬೋದು. ಅಥವಾ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು, ನೀವು ನೋಡಿದ್ರಲ್ಲ, ಅದನ್ನೂ ಹಾಕ್ಕೊಂಡಿದ್ದೆ ನಾನು. ಮಕ್ಕಳಿಗಂತೂ ಸೊಪ್ಪು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಬರೀ ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ ಅಂತ ತಿಂತಾರೆ. ಸ್ವಲ್ಪ ಅರಿಶಿನ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ವಿಶಿಲಿಟ್ಟು 3 ವಿಶಲ್ ಕೂಗಿಸಿ. ಏನು ಗೊತ್ತಾ, ಹೈ ಫ್ಲೇಮಲ್ಲಿ ಇಡಬೇಡಿ, ಸ್ವಲ್ಪ ಚಿಕ್ಕ ಫ್ಲೇಮಲ್ಲಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು 3 ವಿಶಲ್ ಬರೆಸಿ. ಯಾಕಂದರೆ ಬೇಳೆ ಮತ್ತು ಈ ಸಾಮೆ ಅಕ್ಕಿ ಅಥವಾ ನವಣೆ ಅಕ್ಕಿ ಎಲ್ಲ ಹಾಕಿರ್ತೀವಲ್ವ, ತಳ ಹಿಡಿಯುವ ಚಾನ್ಸ್ ಬೇಗ. ಇದು ಬೆಂದ ನಂತರ 3 ವಿಜಿಲ್ ಬಂದ ನಂತರ ನೋಡ್ಬೋದು ನೀವಿಲ್ಲಿ. ಏನು ಗೊತ್ತಾ, ಸ್ವಲ್ಪ ಬಾಣಲಿಗೆ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಜೀರಿಗೆ, ಸ್ವಲ್ಪ ಸಾಸಿವೆ ಎಲ್ಲ ಹಾಕಿ ನೋಡಿ. ಅಷ್ಟೊತ್ತಿಗೆ ಬೆಂದಿದೆ, ನೀವು ಕಾಣ್ಬೋದು. ನೀರು ಸ್ವಲ್ಪ ಕಡಿಮೆ ಇತ್ತು. ಈಗ ಏನು ಗೊತ್ತಾ, ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಡಬೇಕು ನಾವು. ಆ್ಯಕ್ಚುಲಿ ನೀರು ಕುದಿಯೋಕ್ಕಿಟ್ಟು ಆ ಕುದಿಯುವ ನೀರನ್ನು ಇದಕ್ಕೆ ನಾವು ಹಾಕಬೇಕಾಗತ್ತೆ. ನೋಡಿ ಇದನ್ನ ಹಾಕ್ಕೊಂಡು ಒಗ್ಗರಣೆ ಆದ ತಕ್ಷಣ ಇದಕ್ಕೆ ಹಾಕ್ಕೊಂಡು, ನೀವು ಬೇಕಾದ್ರೆ ಇಂಗು ಹಾಕ್ಕೊಳ್ಳಿ, ಕಾಯಿ ಮೆಣಸು ಹಾಕ್ಕೊಳ್ಳಿ. ನಾನು ಕಾಯಿ ಮೆಣಸು ಮರ್ತು ಬಿಟ್ಟು ಕೊನೆಗೆ ಹಾಕ್ಕೊಂಡಿದ್ದೀನಿ. ಇದು ಕೂಡ ಕೆಲವೊಂದು ಸಲ ಈಗ ಹುಷಾರಿದ್ದಾಗ ಎಲ್ಲ ಸ್ವಲ್ಪ ಮರೆಯೋದು ಜಾಸ್ತಿ ಆಗಿದೆ ನನಗೆ. ನಿಮಗೂ ಹಾಗೇ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಆಮೇಲೆ ಕುದಿಯುವ ನೀರು ಹಾಕ್ಕೊಂಡಿದ್ದೀನಿ, ಕಾಣ್ಬೋದು ನೀವಿಲ್ಲಿ. ಇದಕ್ಕೆ ಮೇಲಿಂದ ಸ್ವಲ್ಪ ತುಪ್ಪನ ಹಾಕ್ಕೋಬೇಕು. ಆಮೇಲೆ ಮಸಾಲೆಗೆ ನೋಡಿ, ಜೀರಿಗೆ ಪುಡಿ, ಆಮ್ಚೂರು ಪುಡಿ, ಪೆಪ್ಪರ್ ಪುಡಿ, ಆನಂತರ ಶುಂಠಿ ಪುಡಿ ಅಥವಾ ಶುಂಠಿ ಪುಡಿ ಇತ್ತು. ಆನಂತರ ಬ್ಲ್ಯಾಕ್ ಸಾಲ್ಟ್, ನಾರ್ಮಲ್ ಸಾಲ್ಟ್ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಇದರಲ್ಲಿ ಎಡಿಷನಲ್ ಬೇಕಂದರೆ ಸ್ವಲ್ಪ ಒಂದು ಅರ್ಧ ಚಮಚೆಯಷ್ಟು ಗರಂ ಮಸಾಲೆನ ಹಾಕ್ಕೊಳ್ಳಿ. ಅದು ತುಂಬಾ ಯಮ್ಮಿಯಾಗಿ ಬರುತ್ತೆ. ಈ ಚಳಿಗೆ ಸ್ವಲ್ಪ ಗರಂ ಮಸಾಲೆ ಬೇಕು ಅನಿಸುತ್ತೆ. ಆನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಗಚ್ಕೊಳ್ಳಿ.
ಮಾಮೂಲು ಬಿಸಿಬೇಳೆಭಾತ್ ಥರನೇ ಆಗುತ್ತೆ ಇದು. ಬಟ್ ಏನು ಗೊತ್ತಾ, ನಾವು ಬಿಸಿಬೇಳೆಭಾತ್ ಮಸಾಲೆ ಹಾಕೋದಿಲ್ಲ, ಪೊಂಗಲ್ ಮಸಾಲೆ ಹಾಕ್ತೀವಿ ಅಷ್ಟೇ ಇದಕ್ಕೆ. ತುಂಬಾ ಅದ್ಭುತವಾಗಿ ಬರುತ್ತೆ, ಒಂದು ಸಲ ಮಾಡಿ ನೋಡಿ. ಮರ್ತಿದ್ದಕ್ಕೆ ಆನಂತರ ಕಾಯಿ ಮೆಣಸು ಒಂದು 2 ಸೀಳಿ ಹಾಕ್ಕೊಂಡಿದ್ದೀನಿ, ಕಾಣ್ಬೋದು. ಕುದಿತಾ ಬರ್ತಿದ್ದಂಗೆ ಸ್ವಲ್ಪ ಮೇಲಿಂದ ತುಪ್ಪನೂ ಹಾಕ್ಕೊಂಡೆ ನಾನು. ಮೋಸ್ಟ್ಲಿ ಅದು ಮಿಸ್ ಆಗಿದೆ ಅನಿಸುತ್ತೆ ವಿಡಿಯೋ. 1 ಚಮಚೆಯಷ್ಟು ತುಪ್ಪ ಹಿಡಿಸುತ್ತೆ ಇದಕ್ಕೆ. ಪುನಃ ಇದಕ್ಕೆ ಒಗ್ಗರಣೆ ಕೊಡುವಂಥ ಅವಶ್ಯಕತೆ ಇಲ್ಲ, ತುಪ್ಪ ಹಾಕ್ಕೊಂಡಿದ್ದು ಬರ್ತಾ ಉಂಟು ನೋಡಿ. ಆನಂತರ ನೆಲಗಡಲೆ ಹುರಿದಿಟ್ಟಿದ್ದನ್ನು ಸ್ವಲ್ಪ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ, ನೀವು ನೋಡ್ಬೋದು. ದ್ರಾಕ್ಷಿ ಗೋಡಂಬಿ ಬೇಕಾದ್ರೂ ಹಾಕ್ಕೊಳ್ಬೋದು ನಾವು ಇದಕ್ಕೆ. ಹಾಗೆ ಬಿಡ್ತು, ತುಂಬಾ ಯಮ್ಮಿಯಾಗಿ ಬರುತ್ತೆ. ಇಂಥ ಆಹಾರ ತಿಂತಾ ಬಂದರೆ ವೆಜಿಟೇಬಲಿಗೆ ವೆಜಿಟೇಬಲ್ ಹೋಗುತ್ತೆ, ಬೇಳೆಗೆ ಬೇಳೆನೂ ಹೋಗುತ್ತೆ. ಈ ಗರಂ ಮಸಾಲ ಜಾಸ್ತಿ ಬೇಡ ಅಂತನೋರು ಈ ಥರ ಪೊಂಗಲ್, ತರಕಾರಿ ಪೊಂಗಲ್ ಮಾಡಿ ನೋಡಿ. ಆನಂತರ ಇವತ್ತು ಬೆಳಿಗ್ಗೆ ರೆಸಿಪಿ ಮಾಡಿದಂತೆ, ಈಗ ಧನುರ್ಮಾಸ ತಾನೆ, ಪೊಂಗಲ್ ಮಾಡೋದಿದ್ರೆ ಹೇಗೆ, ಈ ತರಕಾರಿ ಪೊಂಗಲ್ಲ, ನಾರ್ಮಲ್ ಪೊಂಗಲ್ ನನ್ನ ಅತ್ತೆ ಹೇಳ್ಕೊಟ್ಟಿರೋ, ಸೋದರತ್ತೆ ಹೇಳ್ಕೊಟ್ಟಿರೋದ ಪೊಂಗಲ್ ಮಾಡ್ತಾಯಿದ್ದೀನಿ. ಆ ವಿಡಿಯೋ ನೋಡ್ಕೋತಾ ಬರೋಣ. ಇದು ನೋಡಿ ಕುದೀತು, ಇದು ಆಗಿಬಿಡ್ತು. ಏನು ಗೊತ್ತಾ, ಇನ್ನು ಕುದಿಯೋಕ್ಕಿಟ್ಟು ಆ ಕಡೆ ಈ ಕಡೆ ಓಡಾಡಬೇಡಿ, ಕೂಡಲೇ ತಳ ಹಿಡಿದು ಬಿಡುತ್ತೆ ಇದು ಬೇಳೆ ಎಲ್ಲ ಹಾಕಿದ ಕಾರಣ. ಕನ್ಸಿಸ್ಟೆನ್ಸಿ ನೀರು ಎಷ್ಟು ಬೇಕು ಅಂತ ನೋಡಿ, ಇದಕ್ಕೆ ತಕ್ಕಂತೆ ನೀರು ಹಾಕ್ಕೊಳ್ಳಿ. ಹಾಗೇ ಬಿಡ್ತಿದ್ದು ತುಂಬಾ ಯಮ್ಮಿಯಾಗಿ ಬಂದಿತ್ತು, ನಮ್ಮನೇಲಿ ಎಲ್ರಿಗೂ ಇಷ್ಟ ಆಯ್ತಿದ್ದು. ಆನಂತರ ಇವತ್ತಿಗೆ ದೇವರಿಗೆ ಪೊಂಗಲ್ ಹುಳಿ ಬಜ್ಜಿ ಮಾಡಿಟ್ಟಿದೆ, ನೋಡ್ಬೋದು. ಸ್ವೀಟ್ ಮತ್ತು ಖಾರ ಪೊಂಗಲ್ ಅದು ಹೇಗೆ ಮಾಡೋದು ನೋಡೋಣ. ಅದನ್ನು ಕೂಡ ನಾನು ನವಣೆ ಅಕ್ಕಿಯಲ್ಲೇ ಮಾಡಿದ್ದೀನಿ. 1 ಲೋಟೆ ನವಣೆ ಅಕ್ಕಿ, 1 ವಾಟಿ ನವಣೆ ಅಕ್ಕಿಗೆ 3/4 ವಾಟಿಯಷ್ಟು ನಾನು ಬೇಳೆ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಕೆಲವರು 1ಕ್ಕೆ 1 ಹಾಕ್ಕೊಳ್ತಾರೆ, ಕೆಲವರ 1 ಅಕ್ಕಿ ಅಥವಾ ನವಣೆಗೆ 2 ಬೇಳೆನೂ ಹಾಕ್ಕೊಂಡಿರ್ತಾರೆ. ಇದನ್ನು ತೊಳ್ಕೊಂಡು ಬಂದು ಅದಕ್ಕೆ ಎಷ್ಟು ನೋಡಿ, ನಾನು ಅಂದಾಜಲ್ಲಿ ಕೈ ಗೆರೆಯ ಅಂದಾಜಲ್ಲಿ ಹಾಕ್ಕೊಳ್ತೀನಿ. ಇದಕ್ಕೊಂದು ನಾವು 1.5-2 ವಾಟಿ ಇದೆ ಹಾಕಿದ್ದಕ್ಕೆ ನಾವು 5ರಿಂದ 6 ವಾಟಿ ನೀರು ಹಾಕ್ಕೊಳ್ಬೋದು. ಹಾಕಿ 3 ವಿಷಿಲ್ ಬರೆಸಿ ಇಡಿ. ಏನು ಗೊತ್ತಾ, ಈ ಸಾಮೆ ಅಕ್ಕಿ ಅಂಥ ಅಕ್ಕಿಗಳನ್ನ ನಾವು ಕುಕ್ಕರಲ್ಲಿ ಇಡಬೇಕಾದ್ರೆ ಆ ತೂತದಿಂದ ಹೊರಗೆ ಬಂದುಬಿಡುತ್ತೆ, ತುಂಬ ರಗಳೆ ಆಗಿಬಿಡುತ್ತೆ ಅದು. ಆದ ಕಾರಣ ನೀವು ದೊಡ್ಡ ಕುಕ್ಕರ್ ಇದ್ದರೆ ಪಾತ್ರೆ ಒಳಗೆ ಕುಕ್ಕರ್ ಒಳಗೆ ಒಂದು ಕುಕ್ಕರ್ ಪಾತ್ರೆ ಇಟ್ಟು ಮಾಡೋದು ಬೆಟರ್. ಇವತ್ತು ಬೆಳಗ್ಗೆ ಹಾಗೇ ಆಯಿತು. ಈ ಮಧ್ಯೆ ನೋಡಿ, ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ನೋಡ್ಬೋದು. ಹುಳಿ ಬಜ್ಜಿಗೆ ಇದೆಲ್ಲ ನನ್ನ ಸೋದರತ್ತೆ ಹೇಳ್ಕೊಟ್ಟಿದ್ದೆ. ಅವರು ಹೈದರಾಬಾದಲ್ಲಿ, ಅವರ ಗಂಡ ತುಂಬ ದೊಡ್ಡ ಅಡುಗೆಯವರಾಗಿದ್ದರು, ಅವರು ಹೇಳ್ಕೊಟ್ಟಿರೋದು ನನಗೆ ರೆಸಿಪಿ ಇದು. ನೋಡಿ, ಬಾಣಲಿಗೆ ಸಾಸಿವೆ, ಉದ್ದಿನಬೇಳೆ, ಜೀರಿಗೆ ಹಾಕ್ಕೊಳ್ಳಿ, ಇದು ಹುಳಿ ಬಜ್ಜಿಗೆ. ಆನಂತರ ಇದಕ್ಕೆ ಕರಿಬೇವು ಸೊಪ್ಪು, ಆಮೇಲೆ ಶುಂಠಿ, ಇಂಗು, ಆಮೇಲೆ ಮಾವಿನಕಾಯಿ ಜಿಂಜರ್, ಅದು ನನ್ನ ಹತ್ರ ಇತ್ತು. ಅಂದರೆ ಮ್ಯಾಂಗೋ ಶುಂಠಿ, ಅಂಬೆಕಾಯಿ ಅಂತೇನೋ ಹೇಳ್ತಾರಪ್ಪ, ಅದು ಇತ್ತು ನನ್ನ ಹತ್ರ. ಆಮೇಲೆ ನಿಮ್ಗೆ ನಾನು ತೋರಿಸಿದ್ನಲ್ಲ ತುಂಬ ಸಲ, ತಂಬುಳಿ ಮಾಡಬೇಕಂದ್ರೆ ಮಾವಿನಕಾಯಿ ಜಿಂಜರ್ ಅಂತಲೂ ಹೇಳ್ತಾರೆ, ಅದಕ್ಕೆ ಅಂಬೆ ಶುಂಠಿ ಅಂತ ಹೇಳ್ತಾರೆ, ಸಾರಿ. ಇದಕ್ಕೆ ಹಾಕ್ಕೊಂಡ್ರೆ ಭಾಳ ಚೆಂದ ಫ್ಲೇವರ್ ಬರುತ್ತೆ. ಬಟ್ ಒಂದು ಬಾರಿಗೆ ಏನು ಗೊತ್ತಾ, ನನಗೆ ಟೇಸ್ಟೇ ಬಂದಿಲ್ಲ ಇನ್ನು, ಬಾಯಿ ರುಚಿ ಶೀತದಿಂದಾಗಿ. ಏನಾಗುತ್ತೆ ಅಂತ ಅಂದ್ಬಿಟ್ಟು ನೋಡಿ, ಇದು ಶುಂಠಿ ಸ್ವಲ್ಪ, ಆಮೇಲೆ ಇದು ಸ್ವಲ್ಪ ಬೇಕಾದ್ರೆ ಕಟ್ ಮಾಡಿನೂ ಹಾಕ್ಕೊಳ್ಬೋದು. ಅಷ್ಟೊತ್ತಿಗೆ ಇಲ್ಲಿ ಒಗ್ಗರಣೆ ಆಗ್ತಾ ಬಂತು. ಫಸ್ಟ್ ಇದಕ್ಕೆ ನೋಡಿ ಇಂಗು ಹಾಕ್ಕೊಳ್ಳಿ. ಇಂಗು ಹಾಕಿದ ನಂತರ ಈ ಶುಂಠಿಗಳನ್ನೆಲ್ಲ ಹಾಕ್ಕೊಳ್ಳಿ. ನೋಡಿ, ಕರಿಬೇವು ಸೊಪ್ಪು, ಇಂಗು, ಶುಂಠಿ, ಆನಂತರ ಹುಣಸೆ ಹಣ್ಣಿನ ರಸ ಹಾಕಬೇಕು. ಇದಕ್ಕೆ ಇಂಗು ಮತ್ತು ಮೆಂತೆ ಹುರಿದಿಟ್ಟು ಪುಡಿ ಮಾಡಿದ್ದು ನಾನು ಮೊನ್ನೆ ತೋರಿಸಿದ್ನಲ್ಲ ನಿಮಗೆ ಉಪ್ಪಿನಕಾಯಿಗೆ, ಇದಕ್ಕೋಸ್ಕರ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದು ಇದಕ್ಕೆ ಹಾಕಲೇಬೇಕು. ನೋಡಿ, ಅರಶಿನ ಮತ್ತು 2 ನಮೂನೆ ಶುಂಠಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ, ಆನಂತರ ಅದಕ್ಕೆ ನಾವು ಆ ಹುಣಸೆ ನೀರನ್ನು ಹಾಕಬೇಕಾಗತ್ತೆ. ಇದಕ್ಕೆ ಈಗ ಬೆಲ್ಲ, ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಬೆಲ್ಲ, ಆ್ಯಕ್ಚುಲಿ ನಾವೆಲ್ಲ ಈಕ್ವಲ್ ಬೆಲ್ಲ ಹಾಕ್ತೀವಿ ಇದಕ್ಕೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆನಂತರ ಉಪ್ಪು, ಅರಿಶಿನ ಹಾಕಿ ಒಂದು ಕುದಿ ಬಂದರೆ ಆಗೇ ಬಿಡ್ತು. ಉಪ್ಪು ಜಾಸ್ತಿ ಹಾಕಬೇಡಿ, ಯಾಕಂದರೆ ಪೊಂಗಲಲ್ಲಿ ಉಪ್ಪಿರುತ್ತೆ.
ಇದು ಸಿಹಿ ಪೊಂಗಲಿಗೆ ಅಂತೂ ಭಾಳ ಚೆಂದ ಆಗುತ್ತೆ. ಸ್ವಲ್ಪ ಬೇಳೆಗಳು ಬೆಳಗ್ಗೆ ಚಳಿಗೆ ತಿಂದರೆ ಕೆಲಸ ಮಾಡುವ ಮೂಡಿರೋದಿಲ್ಲ. ಇದನ್ನ ಒಂದು ಹುಳಿ ಬಜ್ಜಿ ಮಾಡಿದರೆ ಚುರುಕಾಗುತ್ತೆ ಹೊಟ್ಟೆ ಕೂಡ ನಮ್ಮದು. ಇದೊಂದು ಮುಚ್ಚಳ ಮುಚ್ಚಿ ಕುದಿಯಕ್ಕೆ ಬಿಟ್ಬಿಡಿ. ಆನಂತರ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇದು ಆಗಿಬಿಡುತ್ತೆ. ಹಾಂ ನೋಡಿ, ಮೆಂತ್ಯ ಪುಡಿ ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಪುಡಿ, ಹುರಿದಿಟ್ಟ ಮೆಂತ್ಯ ಪುಡಿನ ಹಾಕ್ಕೊಳ್ಬೇಕು ನಾವು. ಇದು ಘಮ ಅಂತೂ ಭಾಳ ಚೆಂದ ಕೊಡುತ್ತೆ ನಮಗೆ. ಯಾರೆಲ್ಲ ಪೊಂಗಲ್ ಮಾಡಾಯಿತು ಆಲ್ರೆಡಿ ದೇವರಿಗೆ ಅದನ್ನ ಕಮೆಂಟ್ಸಲ್ಲಿ ತಿಳಿಸಿ. ಭಾಳ ಒಳ್ಳೆಯದು. ದೇವರಿಗೆ ಧನುರ್ಮಾಸದ ಪೂಜೆ ಪೊಂಗಲ್ ಜೊತೆ ಪೂಜೆ ಮಾಡಿದರೆ, ಮಾಡಿಲ್ಲ ಅಂತಂದರೆ ಇನ್ನೂ ಜನವರಿ 14 ತನಕ ಇದೆ, ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಏಕಾದಶಿ ಬಿಟ್ಟು. ನೋಡಿ ಇದು ಆಗೇ ಬಿಡ್ತು. ಆನಂತರ ಅದನ್ನ ಮುಚ್ಚಳ ಮುಚ್ಚಿಟ್ಟು ಪಕ್ಕದ ಸ್ಟವ್ವಿಗೆ ಶಿಫ್ಟ್ ಮಾಡಿ ನಾನು ಇದಕ್ಕೆ ಒಗ್ಗರಣೆ ಹಾಕಬೇಕಲ್ವ. ಇನ್ನು ನಮ್ಮದು ಖಾರ ಪೊಂಗಲಿಗೆ ನೋಡಿ, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು, ಶುಂಠಿ, ಕಪ್ಪು ಉಪ್ಪು, ಶುಂಠಿ ಪುಡಿ, ಉಪ್ಪು, ಜೀರಿಗೆ ಇದೆಲ್ಲ ಹಾಕಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡ್ ತಿರುಗಿಸಿದೆ. ಪುಡಿ ಮಾಡ್ಕೊಂಡು ನೀರು ಹಾಕೋದು ಬೇಡ, ಇದಕ್ಕೆ ಒಂದು ರೌಂಡ್ ತಿರುಗಿಸಿದರೆ ಸಾಕು. ಇದನ್ನೆಲ್ಲ ನಿಮಗೆ ಇಷ್ಟ ಅಂತ ಅನ್ಸಿದ್ರೆ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲನೂ ಹಾಕೋಬೋದು. ನೋಡಿ ಅಷ್ಟೊತ್ತಿಗೆ ಇದು ಬೆಂದಿದೆ. ಇದಕ್ಕೆ ಸ್ವಲ್ಪ ನೀರು ಕಡಿಮೆ ಇತ್ತು, ನೀರು ಹಾಕಿ ಸ್ವಲ್ಪ ಕುದಿಯೋಕ್ಕೆ ಇಟ್ಟು ರಂಗೋಲಿ ಎಲ್ಲ ಹಾಕೊಂಬಂದು ಆನಂತರ ಕರೆಕ್ಟಾಗಿ ಒಗ್ಗರಣೆ ಹಾಕಿದೆ ನಾನು. ಇನ್ನು ಬೆಳಕಾಗಿರಲಿಲ್ಲ, 5:30ಗೆಲ್ಲ ನಾನು ಎಷ್ಟು ಕೆಲಸ ಆಗಿಬಿಟ್ಟಿತ್ತು. ನೋಡಿ ಆನಂತರ ಒಂದು ಬಾಣಲಿ ಇಟ್ಕೊಂಡು ಫಸ್ಟ್ ಸ್ವೀಟ್ ಪೊಂಗಲ್ ಮಾಡೋಣ. ಒಂದು ಎಷ್ಟು ಬೇಕಾ ಅಷ್ಟು ಹಾಕ್ಕೊಳ್ಳಿ. ಇದು ಇಷ್ಟು ನೀರಿದೆ ಅಂತ ಅನ್ನಿಸ್ಬೋದು, ತಣ್ಣಗಾದಂಥ ತುಂಬ ದಪ್ಪ ಬರುತ್ತೆ, ಅದು ನೆನ್ಪಿಟ್ಕೊಳ್ಳಿ. ಇಲ್ಲಾಂದರೆ ಕೇಕ್ ತಣ್ಣಗಾದಂಥ ತಿನ್ನಲಿಕ್ಕೆ ಆಗೋದಿಲ್ಲ, ಅದು ಕೇಕ್ ಥರ ಆಗಿಬಿಡತ್ತೆ. ನೋಡಿ ತುಪ್ಪ, ಬೆಲ್ಲ, ಆನಂತರ ದ್ರಾಕ್ಷಿ ಗೋಡಂಬಿ, ಸ್ವಲ್ಪ ಶುಂಠಿ ಪುಡಿ, ಆಮೇಲೆ 1 ಅಥವಾ 2 ಲವಂಗ ಪುಡಿ ಮಾಡಿ ಹಾಕ್ಕೊಳ್ಳಿ. ಇಷ್ಟು ಸಾಕಾಗುತ್ತೆ. ಒಂದು ಚಿಟಿಕೆ ಉಪ್ಪು, ನಾನು ಉಪ್ಪು ಹಾಕೊಳ್ಳೋದು ಮರ್ತಿದ್ದೆ ಆಯಿತಾ. ಹಾಕೊಳ್ಳೋದಿದ್ರೂ ಪರವಾಗಿಲ್ಲ, ಯಾಕಂದರೆ ಹುಳಿ ಬಜ್ಜಿ ಇರುತ್ತಲ್ವ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಇದನ್ನ ಹಾಕಿ ದ್ರಾಕ್ಷಿ ಗೋಡಂಬಿ ಹಾಕಿ ಮಗಚಿದ್ರೆ ಹಾಗೇ ಬಿಡ್ತು. ಅದು ಬಿಸಿ ಇದ್ದ ಕಾರಣ ಬೇಗನೆ ಕುದಿ ಬಂತು, ನೀವು ಕಾಣ್ಬೋದಲ್ಲಿ. ನೀಟಾಗಿ ಮಗಚಿ ನೋಡಿ. ಅದು ಶುಂಠಿ ಪುಡಿ ಹಾಕಬೇಕು, ಇದಕ್ಕೆ ತುಂಬಾ ಘಮ ಚೆನ್ನಾಗಿ ಕೊಡುತ್ತೆ. ಇದು ಶುಂಠಿ ಪುಡಿನೂ ಆಗುತ್ತೆ, ಜಾಯಿಕಾಯಿ ಪುಡಿನೂ ಆಗುತ್ತೆ. ಇದು ಏಲಕ್ಕಿ ಪುಡಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಒಂದು ಲವಂಗ, ಯಾವ್ದು ಬೇಕಾದರೆ ನಿಮಗೆ ಯಾವುದು ಇಷ್ಟ ಉಂಟು ಅದನ್ನ ಹಾಕ್ಕೊಳ್ಳಿ ಇಲ್ಲಿ ಘಮಕ್ಕೆ. ಅಂದರೆ ಬೆಲ್ಲದ ಅಡ್ಡ ವಾಸನೆ, ಬೇಳೆದ ಅಡ್ಡ ವಾಸನೆ ಎಲ್ಲ ಕಳಿಬೇಕಂದ್ರೆ ಇದೆಲ್ಲ ಬೇಕಾಗುತ್ತೆ ಸ್ವಲ್ಪ. ಅದರ ಘಮನೇ ಚೆನ್ನಾಗಿರುತ್ತೆ ಪೊಂಗಲಿದ್ದು. ಇದು ಆಗಿಬಿಡ್ತು ನೋಡ್ಬೋದು ನೀವು. ಆ ನಂತರ ಖಾರದ ಪೊಂಗಲಿಗೆ ಹತ್ತಿರ ಬರೋಣ. ನೋಡಿ ಅದಕ್ಕೂ ತುಪ್ಪ ಹಾಕಿ ಇಟ್ಟಿದೆ ನೋಡ್ಬೋದು. ಈಗ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ, ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಆ ಮಸಾಲನ ಹಾಕಿ 1 ರೌಂಡ್ ಕುದಿ ಬರೆಸಿ. ನಾನು ಆ್ಯಕ್ಚುಲಿ ನಾರ್ಮಲಾಗಿ ಇದಕ್ಕೆ ಒಗ್ಗರಣೆ ಕೊಡ್ತೀನಿ, ಇವತ್ತು ಒಗ್ಗರಣೆ ಕೊಡಲಿಕ್ಕೆ ಆಗಲಿಲ್ಲ ನನ್ನ ಕೈಯಲ್ಲಿ. ಒಂದು ಜೀರಿಗೆ, ಇಂಗು, ನೆಲಗಡಲೆ ಇಷ್ಟರಲ್ಲಿ ಒಗ್ಗರಣೆ ಕೊಡಬೇಕು. ನೆಲಗಡಲೆ ಹುರಿದಿಟ್ಟಿದ್ದನ್ನು ಹಾಕ್ಕೊಂಡೆ ನಾನು. ಮತ್ತು ಇನ್ನೇನು ಬೇಡ ಇದಕ್ಕೆ. ನಿಮಗೆ ಹುಳಿ ಬಜ್ಜಿ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ಮೊಸರು ಬಜ್ಜಿ ಆದರೂ ಮಾಡ್ಬೋದು. ಮೊಸರಿಗೆ ಈ ನಮ್ಮದು ಇದಿದೆ ಅಲ್ವಾ, ಮುಳ್ಸೌತೆ, ಆನಂತರ ಟೊಮೆಟೊ ಎಲ್ಲ, ಕ್ಯಾರೆಟ್ ಎಲ್ಲ ಹಾಕಿ ಮೊಸರು ಬಜ್ಜಿನಾದರೂ ಮಾಡ್ಬೋದು. ಹಾಗೇ ಬಿಡುತ್ತೆ ನೋಡಿ. ನೆಲಗಡಲೆ ಹಾಕ್ಕೊಂಡಿದ್ದೀನಿ. ಹೇಗಾಯಿತು ಹೇಳಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಇಷ್ಟ ಆದರೆ ಗೊತ್ತಿಲ್ಲ, ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಯಾರು ಯಾವ ಊರಿಂದ ನೋಡ್ತಾ ಇದ್ರಂತ ಹೇಳಿ ಕಮೆಂಟ್ಸ್ ಮಾಡಿ, ನಮಗೆ ಹೆಲ್ಪ್ ಆಗುತ್ತೆ. ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣ ಆಗಿಬಿಡುತ್ತೆ. ಯಾಕಂದರೆ ನಮಗೆ ಗೊತ್ತಾಗೋದಿಲ್ಲ ನೀವು ಎಲ್ಲಿ, ಅವರು ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾನೆ ಇದ್ದಾರೆ, ಎಲ್ಲಿಂದ ಅಂತ ಗೊತ್ತಾಗೋದಿಲ್ಲ ನಮಗೆ. ನೀವು ಕಮೆಂಟ್ಸಲ್ಲಿ ಹೇಳಿದರೆ ಮಾತ್ರ ನಮಗೆ ಗೊತ್ತಾಗುವಂಥದ್ದು. ಇವತ್ತಿನ ವಿಶ್ವರೂಪ ಅಲಂಕಾರವು ನಾನು ಕೃಷ್ಣನ ಫೋಟೋ ಇದು ಫಸ್ಟಿಗೆ ಹಾಕ್ತೀನಿ ನೋಡಿ. ಪೆಪ್ಪರ್ ಹಾಕೋದು ನೆನಪಲ್ಲಿ ಮರ್ತಿದೆ, ಪೆಪ್ಪರ್ ಕೊನೆಗೆ ಹಾಕಿದೆ ನೋಡಿ. ಆನಂತರ ಒಂದು ಕುದಿ ಬಂದರೆ ಸಾಕು. ಪೆಪ್ಪರ್ ಹುರಿದಿಟ್ಟು ಪುಡಿ ಮಾಡಿರೋವಂಥದ್ದು ಇದೆ ನನ್ನ ಹತ್ರ, ಗೊತ್ತಾಯ್ತಲ್ಲ.
ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಭಾಳ ಅದ್ಭುತವಾಗಿ ಕಾಣ್ತಾ ಇದ್ದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಇವತ್ತಿನ ಅಲಂಕಾರ. ಅದೆಲ್ಲ ನೋಡ್ಕೋತಾ ಬನ್ನಿ. ಥ್ಯಾಂಕ್ ಯು.